poli 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 ಹೊಸಕುರಲೆ 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 ಹೊಸಕುರಲೆ. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗ್ಲಿನ್ ಮಾತ ಮೋಕಿಡೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚಲ್ನ ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ಒಂಜಿ ತಿಂಗೊಲ್ದ ಕಠಿಣ ಉಪವಾಸ ವೃತಾಚರಣೆದ ಬೊಕ್ಕ ಪವಿತ್ರ ರಂಜಾನ್ ತಿಂಗೊಲ್ದ ಆಚರಣೆದ ಸಂಭ್ರಮದ ಈದ್ ಉಲ್ ಫಿತರ್ ಪರ್ಬಾಚರಣೆ ಬುಧವಾರ ಆಚರಣೆಯಾಂಡು. ಮುಸ್ಲಿಂ ಬಂಧುಲೆಗ್ ಬುಧವಾರ ಪವಿತ್ರ ರಂಜಾನ್ ಆಚರಣೆದ ಈದ್ ಉಲ್ ಫಿತರ್ ಪರ್ಬದ ಸಂಭ್ರಮ. ಒಂಜಿ ತಿಂಗೊಲ್ದ ಕಠಿಣ ಉಪವಾಸ ವೃತಾಚರಣೆದ ಮುಗಿತಲಾದ ಪೆರ್ನಾಲ್ ಪರ್ಬಾಚರಣೆ ಬುಧವಾರ ನಾಡೊರ್ಮೆ ಮುಸ್ಲಿಂ ಬಂಧುಲು ಆಚರಿಸಾಯರು. ಉಳ್ಳಾಲದ ಇತಿಹಾಸ ಪ್ರಸಿದ್ಧ ದರ್ಗಾ ದಕ್ಷಿಣ ಭಾರತದ ಅಜ್ಮೀರ್ ಪಂಡದೆ ಪುಗ್ಗಡ್ತೆ ಪಡೆಯಿನ ಸೈಯದ್ ಮದನಿ ದರ್ಗಾದ ಮಸೀದಿಡ್ ಕಾಡೆ ಸಾಮೂಹಿಕ ಪ್ರಾರ್ಥನೆ ನಮಾಜ್ ನಡಪಾಯರು. ಅವಿರ್ದ ಬೊಕ್ಕ ಪರಸ್ಪರ ಒರಿಯನೊರಿ ಅರ್ಕದು ತರ್ಕದು ಈದ್ ಉಲ್ ಫಿತರ್ ಪರ್ಬದ ಶುಭಾಶಯನ್ ಪಟ್ಟೊಂಡಿರು. ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿದ ಕತೀಬೆರ್ ಇಬ್ರಾಹಿಂ ಸಾದಿಯರ್ನ ಮುತಾಲಿಕೆಡ್ ಸಾಮೂಹಿಕ ನಮಾಜ್ ಖುತ್ಬಾ ಪಾರಾಯಣ ಮಲ್ತದು ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕು ನವ್ವೆ ಪರ್ಬ ಪಂಡದು ಸಂದೇಶ ಕೊರಿಯರು.
ಕೊಡ್ತು ಸೈಯದ್ ಮದನಿ ದರ್ಗಾಗೂ ಭೇಟಿ ಕೊಡ್ದು ವಿಶೇಷ ಪ್ರಾರ್ಥನೆ ಸಂದಾಯನ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಪರಸ್ಪರ ಪ್ರೀತಿ ವಿಶ್ವಾಸಡು ಮಾತೆರನೆಲ್ಲ ಒಟ್ಟು ಮಲ್ತೊಂದು ಬದುಕೊಡು ಹಿಂದೂಲೆನ ಯುಗಾದಿ ಕ್ರಿಶ್ಚಿಯನ್ ಬಂಧುಲೆನ ಈಸ್ಟರ್ ಬೊಕ್ಕ ಮುಸ್ಲಿಮೇರ್ನ ಈದ್ ಉಲ್ ಫಿತರ್ ಮೂಜಿ ಪರ್ಬಲ ಒಟ್ಟೊಟ್ಟಿಗೆ ಬೈತಂಡರು ಮೂಜಿ ಧರ್ಮದ ಪರ್ಬಲ ಸಾಮರಸ್ಯದ ಬದುಕದ ಸಂದೇಶನ್ ಕುರ್ಪುನ್ ಪಂಡ ತೆರಿಪಾಯಿರು واحسن احوالنا واحوالهم واحقق رجاءنا ورجاءهم وصيّ جسامنا واجسامهم واقض حوائجنا وحوائجهم بحق هذا اليوم يوم المبارك عيد الفطر يا ارحم الراحمين ربنا آتنا في الدنيا حسنه وفي الاخره حسنه. ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯ ಸರ್ವರಿಗೂ ಕೂಡ ಸಲ್ಲಿಸಿಕೊಂಡು ಪವಿತ್ರವಾದ ಈ ಒಂದು ತಿಂಗಳ ಶ್ರದ್ಧಾಪೂರ್ವಕ ಉಪವಾಸ ವ್ರತವನ್ನು ಆಚರಿಸಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಈದ್ ಉಲ್ ಫಿತರ್ ಹಬ್ಬವನ್ನು ಬಹಳ ಸಂತೋಷದಿಂದ ಬಹಳ ಸಂಭ್ರಮದಿಂದ ಮತ್ತು ಸೌಹಾರ್ದತೆಯಿಂದ ಸೋದರತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತಿದ್ದೇವೆ. ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ಮತ್ತು ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಹಬ್ಬವಾಗಿದೆ. ನಮಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ನಾವು ಮುಸ್ಲಿಂ ಸಮಾಜದವರೆಲ್ಲರೂ ಕೂಡ ಇವತ್ತು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸ್ತೇವೆ. ನಮ್ಮ ಹಿಂದೂ ಸಹೋದರ ಬಾಂಧವರೆಲ್ಲರೂ ಕೂಡ ಇವತ್ತು ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ. ಅದೇ ರೀತಿ ನಮ್ಮ ಕ್ರಿಶ್ಚಿಯನ್ ಸಹೋದರರು ಕಳೆದ 2 ದಿನಗಳ ಹಿಂದೆ ಅವರ ಈಸ್ಟರ್ ಹಬ್ಬವನ್ನು ಕೂಡ ಇವತ್ತು ಆಚರಿಸಿ ದೊಡ್ಡ ಮಟ್ಟದ ಸಂದೇಶ, ಯಾಕೆಂತ ಹೇಳಿದರೆ ಈ 3 ಹಬ್ಬದವು ಕೂಡ ನಮ್ಮನ್ನು ತಿದ್ದಿಕೊಳ್ಳುವಂತಹ ಒಂದು ಹಬ್ಬದ ಸಂದೇಶವಾಗಿದೆ. ಬಹುಶಃ ಈ ಒಂದು ತಿಂಗಳಲ್ಲಿ ನಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದುಕೊಳ್ಬೇಕು. ನಾವು ಸಮಾನತೆ, ಪ್ರೀತಿ, ಕರುಣೆ, ಮಾನವೀಯತೆ, ಒಬ್ಬರಿಗೆ ಸಹಕಾರ ಕೊಡುವಂಥ ಮನೋಭಾವ ಹಮ್ಮಿಕೊಳ್ಬೇಕು. ನಮ್ಮ ವ್ಯಕ್ತಿತ್ವವನ್ನು ಮುಂದಿನ ಇಡೀ ಬರುವ ಒಂದು ವರ್ಷ ತನಕ ಕೂಡ ಮೈಗೂಡಿಸಿಕೊಂಡು ಹೋಗಬೇಕೆಂಬ ಒಂದು ಸಂದೇಶ. ಅದೇ ರೀತಿ ಯುಗಾದಿಯ ಸಂದೇಶ ಕೂಡ ಪರಸ್ಪರ ಅವರ ವ್ಯಕ್ತಿತ್ವವನ್ನು ತಿದ್ದಿಕೊಂಡು ಸೋದರ ಪ್ರೀತಿಯ ಮತ್ತು ಸಹನೆಯ ನಮ್ಮ ಕೋಪವನ್ನು ಬದಿಗಿಟ್ಟುಕೊಂಡು ಪ್ರೀತಿಯ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಈಸ್ಟರ್ ಹಬ್ಬ ಕೂಡ ಈ ಸಂದೇಶವನ್ನು ಕೊಡ್ತದೆ. ಆದ ಕಾರಣ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಈ 3 ಹಬ್ಬವನ್ನು ಕೂಡ ನಾವೆಲ್ಲರ ಜೊತೆಯಾಗಿ ಆಚರಿಸಿಕೊಂಡು ನಮ್ಮ ಪರಸ್ಪರ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಹಂಚುವ ಮೂಲಕ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಇದು ನಮ್ಮೆಲ್ಲರ ಮುಖ್ಯ ಧ್ಯೇಯ ಮತ್ತು ಗುರಿಯಾಗಿದೆ. ಆದಾಗ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಎಲ್ಲ 3 ಹಬ್ಬವನ್ನು ಕೂಡ ಆಚರಿಸ್ತೇವೆ ಹೇಳಿಕೊಂಡು ಸರ್ವರಿಗೂ ಕೂಡ ಈದ್ ಉಲ್ ಫಿತರ್ ಹಬ್ಬದ, ಯುಗಾದಿ ಹಬ್ಬದ, ಈಸ್ಟರ್ ಹಬ್ಬ ಶುಭಾಶಯ ಸಲ್ಲಿಸ್ತೇನೆ. ಉಳ್ಳಾಲ ಕೇಂದ್ರ ದರ್ಗಾ ಸಮಿತಿಯ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಹನೀಫ್ ಹಾಜಿ, ಉಪಾಧ್ಯಕ್ಷರು ಜನಾಬ್ ಅಶ್ರಫ್ ರೈಟ್ವೆ ಈದ್ ಉಲ್ ಫಿತರ್ ಪರ್ಬ ಮಾತೆರೆಗ್ಲ ಸುಖ ಶಾಂತಿ ಸಮೃದ್ಧಿನ ಕೊರಡು ಪಣದ ಹಾರೈಸಿದರು. ಎಲ್ಲರಿಗೂ ಈದ್ ಉಲ್ ಫಿತರ್ನ ಶುಭಾಶಯಗಳು. ಸರ್ವಶಕ್ತನಾದ ಅಲ್ಲಾಹುವಿನ ಆಜ್ಞೆ ಪ್ರಕಾರ ಪವಿತ್ರವಾದ ಇಸ್ಲಾಂ ಧರ್ಮದ ಕಡ್ಡಾಯ ಕರ್ಮವಾದ ಉಪವಾಸ ವ್ರತವನ್ನು ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು 1 ತಿಂಗಳು ಉಪವಾಸವನ್ನು ಆಚರಿಸಿಕೊಂಡು ಸ್ಪೆಷಲಾಗಿ ಹೇಳುವುದೇನೆಂದರೆ ಕರ್ನಾಟಕ ರಾಜ್ಯದ ಈ ಸುಡು ಬಿಸಿಲಲ್ಲಿ ಕೂಡ ಎಲ್ಲ ಮುಸಲ್ಮಾನರು ಆ ಬಿಸಿಲನ್ನು ಲೆಕ್ಕಿಸದೆ 30 ದಿವಸ ಉಪವಾಸವನ್ನು ಆಚರಿಸಿದರು. ಈ ಉಪವಾಸದ ಸಂತೋಷದ ಕೊನೆಯ ದಿವಸವಾಗಿದೆ ಇಂದು ಈದ್ ಉಲ್ ಫಿತರ್ ಹಬ್ಬ. ಈದ್ ಉಲ್ ಫಿತರ್ ಹಬ್ಬವೂ ಕೂಡ ಆಚರಿಸುವಾಗ ಅಲ್ಲಾಹುವಿನ ಆಜ್ಞೆ ಪ್ರಕಾರ ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ನೆರೆಕೆರೆಯವನಿಗೆ, ಬಡವರಿಗೆ 1 ಮುದ್ದು ಅಂದರೆ 3 kg ಅಕ್ಕಿಯನ್ನು ದಾನವಾಗಿ ನೀಡಿಕೊಂಡು ಇಂದು ಈದ್ ಫಿತರನ್ನು ಆಚರಿಸ್ತಾ ಇದ್ದಾನೆ. ಇದು ಪವಿತ್ರವಾದ ಇಸ್ಲಾಂ ಧರ್ಮದ ಸಂದೇಶವಾಗಿದೆ. ಪವಿತ್ರವಾದ ಇಸ್ಲಾಂ ಧರ್ಮವು ಎಲ್ಲ ಜನರಿಗೂ ಮಾನವ ಕುಲಕ್ಕೂ ಸಂದೇಶ ಹೇಳುವುದು ಒಂದೇ, ಶಾಂತಿ ಸಹೋದರತೆಯಿಂದ ನೀವು ಜೀವಿಸಿರಿ ಎಂದು. ಈ ಸಲದ ಈದ್ ಉಲ್ ಫಿತರ್ ಹಬ್ಬವು ನಮ್ಮ ನಾಡಿದಾದ್ಯ, ರಾಜ್ಯಾದ್ಯಂತ, ದೇಶಾದ್ಯಂತ ಶಾಂತಿ ನೆಲೆಸಲಿ ಹಾಗೂ ಅದೇ ರೀತಿ ಜಗತ್ತಿನಲ್ಲಿ ಪ್ಯಾಲೆಸ್ತೀನ್ ಎಂಬ ಗಾಜಾ ಎಂಬ ಪ್ರದೇಶದಲ್ಲಿರುವ ಇಂದು ನಡೆಯುವ ದೌರ್ಜನ್ಯ ಕೊನೆಗೊಳ್ಳಲಿ, ನಿಲ್ಲಲಿ, ಆ ಜನತೆಗೆ ಶಾಂತಿ ಲಭಿಸಲಿ ಎಂದು ಹಾರೈಸುತ್ತಾ ಜಗತ್ತಿನಾದ್ಯಂತ ಶಾಂತಿ ನೆಲೆಯಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದೆ. ಇನ್ನೊಮ್ಮೆ ಉಲ್ಲಾಲ ಜಮಾತಿಗೂ ಸರ್ವ ಜನರಿಗೂ
ಈದ್ ಉಲ್ ಫಿತರ್ನ ಶುಭಾಶಯಗಳು. ಅದೇ ರೀತಿ ಸಹೋದರ ಮದರಿಗೂ ಯುಗಾದಿಯ ಹಾಗೂ ಈಸ್ಟರ್ ಹಬ್ಬದ ಕೂಡ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸುಮಾರು 1450 ವರ್ಷಗಳ ಹಿಂದೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ಅಂತ್ಯ ದಿನದ ತನಕ ಬರುವ ತನ್ನ ಅನುಯಾಯಿಗಳಿಗೆ ಹೇಳಿದಂತಹ ಒಂದು ವಚನ ಆಗಿರುತ್ತದೆ. ಲಿಸ್ಸಾಯಿಮಿ ಫರಹತುನ್ ಇಂದ ಫಿತರಿಹಿ ವ ಫರಹತುನ್ ಇಂದ ಲಿಕಾಇ ರಬ್ಬಿಹಿ. ನನ್ನ ಅನುಯಾಯಿಗಳು ಅಲ್ಲಾಹನ ಭಯಭಕ್ತಿಯೊಂದಿಗೆ ಏನು 1 ತಿಂಗಳು ರಂಜಾನ್ನಲ್ಲಿ ಉಪವಾಸವನ್ನು ಆಚರಿಸುತ್ತಾರೋ ಆ ಉಪವಾಸಿಗನಿಗೆ 2 ಸಂತೋಷಗಳಿವೆ. ಒಂದು, ಉಪವಾಸ ತೆರೆಯುವಾಗ ಸಾಯಂಕಾಲದ ಇಫ್ತಾರ್ನಲ್ಲಿ ಸಿಗುವ ಸಂತೋಷ, ಅದು ಈ ಭೂಲೋಕದಲ್ಲಾದರೆ. 2ನೆಯ ಸಂತೋಷ ನಾಳೆ ಪರಲೋಕದಲ್ಲಿ ಸಾಕ್ಷಾತ್ ದೈವ ಅಲ್ಲಾಹನನ್ನು ಕಾಣುವಂತಹ ಸುಸಂದರ್ಭ. ಒಂದು ಸಂತೋಷವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರು ಈಗ ತಾನೇ 30 ದಿನಗಳಿಂದ ಆ ಸಂತೋಷವನ್ನು ಆಹ್ಲಾದವನ್ನು ಪಡೆದರು. 2ನೆಯ ಸಂತೋಷವನ್ನು ನಾಳೆ ಪರಲೋಕದಲ್ಲಿ ನಮಗೆಲ್ಲರಿಗೂ ಪಡೆಯಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುತ್ತಾ, ನಾಡಿನಾದ್ಯಂತ ಆಚರಿಸುತ್ತಿರುವ ಈ ರಂಜಾನ್ ಹಬ್ಬ, ಈದ್ ಉಲ್ ಫಿತರ್ ಹಬ್ಬ ನಾಡಿನಾದ್ಯಂತ ಇರುವ ಸರ್ವ ಬಾಂಧವರಿಗೂ, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾಂಧವರಿಗೂ ಸುಖ ಶಾಂತಿಯನ್ನು ನೀಡಲಿ ಅಂತ ಹಾರೈಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿ ಚಾರಿಟೇಬಲ್ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯ ಈ ಪೊರ್ತೋಟುಗೆ ಇದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ತಲಪಾಡಿ ನಾರ್ಲ ಶ್ರೀ ನಾಗಬ್ರಹ್ಮ ನಾರ್ಲತಾಯ ದೈವಸ್ಥಾನಡ್ ಶ್ರೀ ನಾಗಬ್ರಹ್ಮಾದಿ ಪಂಚ ಪರಿವಾರ ದೇವರಿಗೆ ತಂಬಿಲ ಸೇವೆ ಬೊಕ್ಕ ಆಶ್ಲೇಷ ಬಲಿಪೂಜದ ಸಂಭ್ರಮಲು ಬುಧವಾರ ಕಾಂಡ ನಡೆತನು. ತಲಪಾಡಿ ನಾರ್ಲ ಶ್ರೀ ನಾಗಬ್ರಹ್ಮ ನಾರ್ಲತಾಯ ದೈವಸ್ಥಾನಡ್ ಶ್ರೀ ನಾಗಬ್ರಹ್ಮಾದಿ ಪಂಚ ಪರಿವಾರ ದೇವರಿಗೆ ತಂಬಿಲ ಸೇವೆ ಆಶ್ಲೇಷ ಬಲಿಪೂಜದ ಸಂಭ್ರಮಲೆನು ಬುಧವಾರ ನಡೆಪಾಯಿರು. ಕಾಂಡೆ ಗಣಹೋಮ ಆದ ಶ್ರೀನಾಗದೇವರಿಗೆ ಬೊಕ್ಕ ಪರಿವಾರ ದೇವರಿಗೆ ತಂಬಿಲ ಸೇವೆ ಬೊಕ್ಕ ಪಂಚಾಮೃತ ಅಭಿಷೇಕ ನಡೆತಂಡು. ಅವೇದು ಬೊಕ್ಕ ನಾಗದೇವನ ಸಾನ್ನಿಧ್ಯಡ್ ನಾಗದೇವರಿಗೆ ಆಶ್ಲೇಷ ಬಲಿಪೂಜೆ ನಡೆತಂಡು.
ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ನಕ್ಷತ್ರ ವರ್ಮನಿ ನಕ್ಷತ್ರ ಅವು ನಾಗದೇವರನ ಪ್ರತಿನಿಧಿಯಾದ ನಕ್ಷತ್ರ. ಆ ನಕ್ಷತ್ರಂತೆ ಉದಾಹರಣೆ ವಿಶೇಷವಾದ ಪೂಜೆ ನಡಪಣ ವಿಶೇಷ ಅವಳ ಇನ್ನಿತ ಮಹಾತ್ಮನ ಕೇಂದ್ರ ನಮಗ ಪೂರ್ವ ಆಚರಣೆ ಇದ್ದಂಟಲ್ಲ ಚಾಂದ್ರಮಾನ ಯುಗಾದಿತ ಗೌಜಿ ಟಿಪ್ಪಣಿ ಕಾಲಘಟ್ಟ ವಿಶೇಷವಾದ ಕ್ರೋಧಿ ಪಂಪಣ ಸಂವತ್ಸರ ಈ ಜಗತ್ತಕ್ಕೆ ಪ್ರವೇಶ ಆದ್ರೆ ಕ್ರೋಧಿ ನಾಮ ಸಂವತ್ಸರಕ್ಕೆ ಲಕ್ಷಣ ವಿಶೇಷವಾದ ಶಾಸ್ತ್ರಜ್ಞರು ಕೊಡ್ತೀರಿ. ನಾನ ಭಕ್ತಿ ಕಾಲಘಟ್ಟ ಕ್ರೋಧಿ ನಾಮ ಸಂವತ್ಸರ ಅಂದ್ರೆ ನಮ್ಮ 2024 ನಮ್ಮ ಪಂಚಾಂಗ ಪ್ರಕಾರವಾದ ಅರ್ಪಣ ಕಾಲಘಟ್ಟ ಕ್ರೋಧಿ ನಾಮ ಸಂವತ್ಸರ. ರಾಜ ಮಂಗಳಾರಾಧನೆ ಪ್ರಾರಂಭದಾರ ಪೂಜಾ ಮಂಗಳ ರಾಜ ಅದಕ್ಕೆ ವಿಶೇಷವಾದ ಪಂಚಾಂಗಕ್ಕೆ ಆ ಕ್ರೋಧಿ ನಾಮ ಸಂವತ್ಸರನ ಈ ರೀತಿ ವರ್ಣನೆ ಮಾಡ್ತಾರೆ ವಿಶೇಷ. ವಿಷಮಸ್ತಂ ಜಗತ್ಸರ್ವಂ ವ್ಯಾಕುಲಂ ಸಮುದಾವೃತಂ ಜನಾನಾಂ ಧಾಯತೆ ಭದ್ರೇ ಕ್ರೋಧೇ ಕ್ರೋಧ ಪರಸ್ಪರ ಕ್ರೋಧ. ನಾಲಗುತ್ತು ಯಜಮಾನ್ಯರು ದೇವದಾಸ ಶೆಟ್ಟಿ, ನಾಲಗುತ್ತು ಕುಟುಂಬಸ್ಥರು, ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ನಾರ್ಲಾ ತಲಪಾಡಿ, ಗೌರವಾಧ್ಯಕ್ಷರು ಭಾಸ್ಕರ ಪಿ ಶೆಟ್ಟಿ ನಾರ್ಲಾ ಹೊಸಮನೆ ಮುಂಬೈ, ಪ್ರಧಾನ ಸಂಚಾಲಕರು ಉದಯ್ ಕುಮಾರ್ ಶೆಟ್ಟಿ ನಾರ್ಲಾ ತಲಪಾಡಿ, ಬೊಕ್ಕ ಶ್ರೀ ನಾಗಬ್ರಹ್ಮ ನಾರ್ಲತಾಯ ಸೇವಾ ಸಮಿತಿದ ಪದಾಧಿಕಾರಿಗಳು ಸರ್ವ ಸದಸ್ಯರು ಬೊಕ್ಕ ಊರ್ದ 10 ಸಂಸ್ಥೆರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಡ್ಲದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇರಲ್ಡ್ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ರಿಹಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರಡ್ ಆಶ್ರಮ ವಾಸಿನಕ್ಲನೊಟ್ಟಿಗೆ ಈದ್ ಉಲ್ ಫಿತರ್ನ ಆಚರಿಸಾಯಿರು. ಕುಡ್ಲದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಿರಲ್ಡ್ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಪಶ್ಚಿಮ ರಿಹಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರಡ್ ಆಶ್ರಮ ವಾಸಿಲನೊಟ್ಟಿಗೆ ಈದ್ ಉಲ್ ಫಿತರ್ ಪರ್ಬನ ಆಚರಿಸಾಯಿರು. ಪ್ರತಿ ಪರ್ಬನ ಆಶ್ರಮ ವಾಸಿಲನ ಒಟ್ಟಿಗೆ ಆಚರಿಸುವ ಬೈದಿನ ಹೆಲ್ಪ್ ಇಂಡಿಯಾದ ಸದಸ್ಯರು ಬುಧವಾರ ಈದ್ ನಮಾಜದ ಬೊಕ್ಕ ಆಶ್ರಮಕ್ಕೆ ಹೋದು ಬಿರಿಯಾನಿನ ವಿತರಣೆ ಮಾಡ್ತಾರೆ.
ಕಾರ್ಯಕ್ರಮದ ಪಾಲ್ಪಡೆಯಿನ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಬಿರಿಯಾನಿನು ವಿತರಣೆ ಮಲ್ತದು. ಪರ್ಬದ ದಿನಕ್ಲೆಡು ಮಾತಾ ಒತ್ತಡದ್ದು ದೂರ ಇದ್ದದು. ಖುಷಿ ಟುಪ್ಪೆರ ಪ್ರತಿಯೊರಿಲ ಪ್ರಯತ್ನಿಸಾವುಡು. ಪ್ರತಿಯೊರಿಯಡಲ ಪ್ರತಿ ಊರುಡ್ಲ ಸಮಸ್ಯೆ ಉಪ್ಪುನಿ ಸಾಮಾನ್ಯ ಆಂಡ ಆಶ್ರಮಡು ಪರಸ್ಪರ ಸಹೋದರತೆರ್ದು ಉಪ್ಪು ನಕ್ಲು ಭಾಗ್ಯವಂತಿರು. ಈ ವರ್ಷ ಈಸ್ಟರ್, ಯುಗಾದಿ, ಈದುಲ್ ಫಿತರ್ ಪರ್ಬ ಆಚರಿಸಾದಿದ್ದದು. ಈ ಪರ್ಬಲೆದ ಸೌಹಾರ್ದತೆ ಶಾಂತಿದ ಸಂದೇಶ ಈಡೇರ್ಲಕ ಆತನು. ಇಡೆಗೆ ಭೇಟಿ ಕೊರ್ಪುನ ಮಾತಾಡಲ ಕುಟುಂಬಸ್ಥರ ಪಂಪಿನ ಭಾವನೆ ಅಗತ್ಯ ಪಂಡ ತೆರಿಪಾಯರು. ಸಂತೋಷವಾಗ್ತಿದೆ. ಈ ವರ್ಷ ನಾವೆಲ್ಲರೂ ಕೂಡ ಈದುಲ್ ಫಿತರ್ ಹಬ್ಬ, ಯುಗಾದಿ ಹಬ್ಬ, ಈಸ್ಟರ್ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಆಚರಿಸಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಈ ಮೂರು ಹಬ್ಬದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಎಲ್ಲ ಹಬ್ಬಗಳು ಕೂಡ ಪರಸ್ಪರ ಒಬ್ಬರೊಬ್ಬರು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆಯ ಅತ್ಯಂತ ಸಂತೋಷದ ವಾತಾವರಣ ನಾವೆಲ್ಲರೂ ಕೂಡ ಕೂಡಿ ಬರಬೇಕೆಂಬ ಪ್ರತಿಯೊಂದು ಹಬ್ಬದ ಸಂದೇಶ ಪಡೆಯುತ್ತಾಗಿದೆ. ಅದೇ ರೀತಿ ನಾವು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದ ಇವತ್ತಿನ ಹಬ್ಬವನ್ನು ನಾವು ಎಲ್ಲ ಆಚರಿಸುವಂಥದ್ದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ರಸಿಕ್ ಅವರಿಗೆ, ಜಾಕೀರ್ ಅವರಿಗೆ, ಹೆಲ್ಪ್ ಇಂಡಿಯಾದ ಎಲ್ಲ ಸರ್ವ ಸದಸ್ಯರಿಗೆ, ರೋಹಿತ್ ಅವರಿಗೆ ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಹಬ್ಬ ಮತ್ತು ಸಂಭ್ರಮ, ಸಂತೋಷ ಅಂತ ಹೇಳಿ ಖುಷಿಯಿಂದ ಇರಬೇಕು, ಎಲ್ಲ ಸಂತೋಷದಿಂದ ಇರುವಂಥ ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮ ಸಣ್ಣ ಪುಟ್ಟ ಟೆನ್ಷನ್ ಏನಿತ್ತು ಅದನ್ನೆಲ್ಲ ಬದಿಗಿಟ್ಟುಕೊಂಡು ಇಲ್ಲಿ ಒಂದು ಅತ್ಯಂತ ಸಂತೋಷದ ಎಲ್ಲ ಕಾರ್ಯಕರ್ತರ ಭಾಗವಹಿಸುವ ಅವಕಾಶ ಆಗಬೇಕು. ನಿಮಗೆ ಟೆನ್ಷನ್ ಮತ್ತು ನೋವು, ನಿಮ್ಗೆ ಏನು ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲೂ ಕೂಡ ಈ ಬಾಗಿಲ ಹೊರಗಡೆ ಇಟ್ಟು ನೀವು ಇಲ್ಲಿ ಸಂತೋಷವಿರುವಂಥ ಅವಕಾಶ ಇವತ್ತು ಆಗಬೇಕು. ನಾನು ಹೇಳಿದಿಷ್ಟೇ, ನೀವೆಲ್ಲ ಕೂಡ ಸಮಸ್ಯೆ ಬಹಳಷ್ಟು ನೂರಾರು ಸಮಸ್ಯೆ ಇರ್ಬೋದು. ಸಿದ್ಧಾಂತ ಸಮಸ್ಯೆಗಳಲ್ಲಿ ಇರುವಂಥ ಸಮಸ್ಯೆ ಜನಗಳಲ್ಲಿ ನೀವೆಲ್ಲ ಭಾಗ್ಯವಂತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮನ್ನು ರೋಹಿತ್ ಅವರು ಮತ್ತು ಈ ಒಂದು ಸಂಸ್ಥೆಯವರು ಸ್ವಂತ ಅವರ ಕುಟುಂಬಸ್ಥರ ರೀತಿಯಲ್ಲಿ ಬಹಳ ಚೆನ್ನಾಗಿ ನೋಡಿಕೊಂಡು ನಿಮ್ಮ ಆಧಾರವಾದ ಸ್ಥಳದಲ್ಲಿ ತಾವು ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಸಮಸ್ಯೆ ಇಲ್ಲದಂಥ ಪ್ರದೇಶ, ಮನುಷ್ಯ ಯಾರು ಕೂಡ ಇಲ್ಲ. ಒಬ್ಬೊಬ್ಬರಿಗೆ ಒಂದು ಸಮಸ್ಯೆ ಇದೆ, ಅದರಲ್ಲಿ ಒಂದು ಸಮಸ್ಯೆ ನಿಮಗೆ, ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇದೆ. ನಿಮಗೆ ಮಾತ್ರ ನೋವು, ನಿಮಗೆ ಮಾತ್ರ ಟೆನ್ಷನ್ ಅಂತ ಅಲ್ಲ. ನೀವಿವತ್ತು ಸಂತೋಷ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಟೆನ್ಷನ್, ಬೇರೆ ವಿಚಾರ ಇದ್ದರೂ ಕೂಡ, ಬೇರೆ ಬೇರೆ ಹಲವಾರು ಸಮಸ್ಯೆ ಇದ್ದರೂ ಕೂಡ, ನಿಮಗೆ ನೋವಿದ್ರೂ ಕೂಡ ಇವತ್ತು ಉತ್ತಮವಾದ ಒಂದು ಸ್ಥಳದಲ್ಲಿ ತಾವೆಲ್ಲರೂ ಸೇರಿ ಸೋದರತೆ ಭಾವದಿಂದ ತಾವು ಸಂತೋಷವಾಗಿದ್ದೀರಾ ಅಂತ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು. ಆದ ಕಾರಣ ನಿಮಗೆ ಬಹುಶಃ ಈಗ ರೋಹಿತ್ ಅವರು ಮತ್ತು ಬಹುಶಃ ಇವತ್ತು ಇನ್ನೊಂದು ಸಿಬ್ಬಂದಿ ವರ್ಗದವರೇ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಸಹೋದರರು ಆ ರೀತಿ ನಿಮ್ಮನ್ನು ಇವತ್ತು ನೋಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥವ್ರು. ಆ ರೀತಿ ನಾವೆಲ್ಲ ಬಹುಶಃ ನಿಮ್ಮ ಕುಟುಂಬಸ್ಥರು, ನಿಮ್ಗೆ ಯಾರು ನಿಮ್ಮ ಕುಟುಂಬಸ್ಥರಿಂದ ನಿಮ್ಮ ಕುಟುಂಬಸ್ಥರು ಇಲ್ಲ ಅಂತ ಎನಿಸು ಬೇಡ. ನಾವೆಲ್ಲ ಯಾರೆಲ್ಲ ಬರ್ತೇವೆ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನಾವು ಸಂಬಂಧಿಕರದ್ದು ಭಾವನೆ, ಇವರು ನಿಮ್ಮ ಮನೆಯವರಂತ ಈ ಒಂದು ಭಾವನೆ ಮುಖಾಂತರ ಎಷ್ಟು ವರ್ಷ ಎಷ್ಟು ದಿವಸ ಇಲ್ಲಿದ್ದೀರಾ ಎಲ್ಲ ದಿವಸ ಸಂತೋಷದ ಆಚರಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ರೀತಿಯ ಉತ್ತಮವಾದ ಪ್ರದೇಶ ತಾವಿದ್ದೀರಿ. ನಿಮ್ಮ ಮೊಬೈಲ್ ಇವತ್ತು ದೂರ ಆಗಲಿ, ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಂಪತ್ತು ಮತ್ತು ಬಹುಶಃ ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದವೆಲ್ಲ ಇವತ್ತು ಒಂದು ಗೌರವಪದ ಕಾಣುವಂಥ ಅವಕಾಶವನ್ನು ನಿಮ್ಮೆಲ್ಲರಿಗೂ ಆಗಲಿ ಅಂತ ಹೇಳಲಿಕ್ಕೆ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಾನು ಮತ್ತೊಮ್ಮೆ ನಮ್ಮ ಹೆಲ್ಪ್ ಇಂಡಿಯಾ ಗ್ರೂಪಿನ ಸರ್ವ ಸದಸ್ಯರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ರೋಹಿತ್ ಅವರು ಇಲ್ಲಿ ಸಿಬ್ಬಂದಿಗಳು, ಡಾಕ್ಟರ್ಗಳಿಗೂ ಯಾರು ನಿಮ್ಮನ್ನು ಆರೈಕೆ ಮಾಡ್ತಿದ್ದಾರ ಅವ್ರಿಗೆಲ್ಲರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷ. ನೀವು ಇಲ್ಲಿ ಬರೋ ಜೀವನ ಮಾಡಿದ್ರೆ ಮಾತ್ರ ಸುಖ ಇಲ್ಲ, ಇಲ್ಲಿದ್ದರೆ ಮಾತ್ರ ಸುಖ. ನೀವು ಇರುವಾಗ ನಗಡಿಕೊಂಡು. ಡಾಕ್ಟರ್ ಶಿವಚರಣ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಸ್ಥಾಪಕರು ರಾಜಿಕ್ ಉಳ್ಳಾಲ್, ಉದ್ಯಮಿ ಬಿಎಂ ಬಶೀರ್, ಪಶ್ಚಿಮ ರಿಹಾಬ್ ಸೆಂಟರ್ದ ಸ್ಥಾಪಕರು ರೋಹಿತ್ ಸಾಂತುಸ್, ಡಾಕ್ಟರ್ ಜಮಾಲ್, ಉಳ್ಳಾಲ ನಗರಸಭಾ ಸದಸ್ಯರು ಅಜೀಜ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಾಕಿರ್ ಇಕ್ಲಾಸ್ ಸಭೆ ಸುಧಾರಿಕೆ ಮಾಡ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಲೆ ಪೊಸಕುರಲ್ 24x7.